ಅಂತ ಕೇಳಿದಾಗ ಒಂದರಲ್ಲೇ ಬರ್ತೇವೆ ಅನ್ನೋರು ಇದ್ದಾಗಲೂ ಕೂಡ ನಾವು ನಮ್ಮ ಗುರಿಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆಗ ನನಗೆ ಆಶ್ಚರ್ಯ ಆಗುತ್ತೆ, ಈ ದೇಶದ ಸಂಪತ್ತು ಎಲ್ಲಿರ್ತಿತ್ತು ಅಂತ ಕೇಳಿದ್ರೆ, ಮುಂಚೆ ಈ ದೇಶದಲ್ಲಿ ರಾಜಮಾನರ ಆಳ್ವಿಕೆ ಇದ್ದಾಗ ಅವರ ಸಂಪಾದಿಸಿದ ಸಂಪತ್ತನ್ನ ದೇವಸ್ಥಾನಗಳಲ್ಲಿ ಇಟ್ಟಿದ್ರಂತೆ, ದೇವಸ್ಥಾನಗಳ ಒಳಗಡೆ ನಿಧಿಗಳ ಸಂರಕ್ಷಣೆ ಮಾಡಿ ಇಟ್ಟಿದ್ರಂತೆ. ಯಾಕೆ ಕೇಳಿದ್ರೆ ದೇವಸ್ಥಾನಗಳು ಸಂಪೂರ್ಣ ಸಾಮ್ರಾಜ್ಯದ ಶಕ್ತಿಗಳಿಂದ ನಿಂತಿದ್ವು. ಆಗ ದೇವಸ್ಥಾನಗಳನ್ನು ರಕ್ಷಣೆ ಮಾಡಿದ್ರೆ ಇಡೀ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಿದ್ವಿ ಅಂತ ಅರ್ಥ ಅಂತ ರಾಜಮಹಾರಾಜರ ಕಾಲದಲ್ಲಿ ಬರ್ತಾ ಇದ್ರು. ಹಾಗಾಗಿ 700-800 ವರ್ಷಗಳ ಹಿಂದೆ ಕಟ್ಟಿದಂತ ದೇವಸ್ಥಾನಗಳು ನಮ್ಮ ದೇಶದ ಶಕ್ತಿ ಕೇಂದ್ರಗಳು ಅಂತ ನಮ್ಮ ಹಿರಿಯರು ನಂಬಿದ್ರು. ಆದ್ರೆ ಮೊನ್ನೆ ನಂಜನಗೂಡಿನಲ್ಲಿ ಸರಿಯಾಗಿ ಇವತ್ತಿಗೆ 10 ದಿನ ಆಗುತ್ತೆ, 9ನೇ ತಾರೀಕಿಗೆ ದೇವಸ್ಥಾನದ ಧ್ವಂಸ ಆಗುತ್ತೆ ನಂಜನಗೂಡಿನಲ್ಲಿ. ನಾನು ಕೇಳಿದ್ರು 700-800 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ಕಟ್ಟಿದಂತ ದೇವಸ್ಥಾನವನ್ನ ರಸ್ತೆ ಆಗುತ್ತೆ, ಅಕ್ರಮ ಜಾಗ ಇದೆ ಅಂತ ನಂತರ ಮಾಡ್ತಾರೆ ಎಂಬುದಾದ್ರೆ 700-800 ವರ್ಷದ ಹಿಂದೆ ಕಟ್ಟಿದ ದೇವಸ್ಥಾನ 70-80 ವರ್ಷದ ಹಿಂದೆ ಬಂದ ಕಾನೂನಿನಿಂದ ಅಕ್ರಮ ಅಂತ ಕಲಿಸ್ಕೊಳ್ಬೇಕಾ? ಯಾವ ಅವಶ್ಯಕತೆ ಇದೆ? ನಮ್ಮ ಕಾನೂನುಗಳು ಬರೋದಕ್ಕಿಂತ ಮುಂಚೆ ನಮಗೆ ಅಕ್ರಮ ಅಂತ ಅನಿಸಿರ್ಲಿಲ್ಲ. ಹೇಗಿದೆ ಅಂತ ಕೇಳಿದ್ರೆ ನಮ್ಮ ಸಾಕಷ್ಟು ದೇವಸ್ಥಾನಗಳಿದೆ, ಪುಟ್ಟ ದೇವಸ್ಥಾನಗಳಿರ್ಬೇಕು. ಈ ದೇವಸ್ಥಾನಗಳು ಗಮನ ಸುತ್ತ ಅಲ್ಲಿ ಅಂಗಡಿಗಳು, ಮುಂಗಟ್ಟುಗಳು, ವ್ಯಾಪಾರಗಳು ಪ್ರಾರಂಭ ಆಗ್ತಿದ್ವು. ಜನ ಏನ್ ಮಾಡ್ತಿದ್ರು? ದೇವಸ್ಥಾನಕ್ಕೆ ಬರಬೇಕು ಅಂತ ರಸ್ತೆ ಮಾಡ್ತಿದ್ರು. ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ರಸ್ತೆ ಬೇಕು ಅಂತ ರಸ್ತೆ ಮಾಡ್ತಿದ್ರು. ಆ ರಸ್ತೆ ಆಗಿ 30-40 ವರ್ಷ ಆದ್ಮೇಲೆ ಆಸುಪಾಸು ಅಂಗಡಿಗಳು ಜಾಸ್ತಿ ಆಗೋದು ಪ್ರಾರಂಭ ಆದ್ವು, ರಸ್ತೆಗಳಲ್ಲಿ ವಾಹನಗಳು ಓಡಾಟ ಜಾಸ್ತಿ ಆಗೋದು ಪ್ರಾರಂಭ ಆದ್ವು. ಹಾಗಾದ್ಮೇಲೆ ಯಾವ ದೇವಸ್ಥಾನಕ್ಕೆ ಬರಬೇಕು ಅಂತ ರಸ್ತೆ ಮಾಡಿದ್ರು, 30-40 ವರ್ಷ ಕಳೆದ ನಂತರ ಅದೇ ರಸ್ತೆನ ಅಗಲೀಕರಣ ಮಾಡಬೇಕು ಅಂತ ದೇವಸ್ಥಾನ ತೆಗೆಯೋದು ಪ್ರಾರಂಭ ಮಾಡಿದ್ರು. ಈಗಿರೋ ಸಮಸ್ಯೆ ನಮ್ಮ ದೇಶದ ಅಭಿವೃದ್ಧಿ ಎನ್ನುವ ಪರಿಕಲ್ಪನೆ ಕಟ್ಕೊಂಡಿರೋದು ಈ ರೀತಿ. ನಮ್ಗೆ ಅಭಿವೃದ್ಧಿ ಅಂತ ಕೇಳಿದ್ರೆ ಬರೀ ರಸ್ತೆಗಳ ಅಭಿವೃದ್ಧಿ ಅಲ್ಲ, ನಮ್ಗೆ ಅಭಿವೃದ್ಧಿ ಅಂತ ಕೇಳಿದ್ರೆ ಕಟ್ಟಡಗಳನ್ನು ಕಟ್ಟೋದಲ್ಲ, ನಮ್ಗೆ ಅಭಿವೃದ್ಧಿ ಅಂತ ಕೇಳಿದ್ರೆ ಮಂಡಲಗಳನ್ನ ವಿಮಾನಗಳನ್ನು ಹಾಕ್ಸೋದಲ್ಲ. ನಮಗೆ ಅಭಿವೃದ್ಧಿ ಅಂತಂದ್ರೆ ಈ ದೇಶದ ಅಂತಸ್ತತ್ವವನ್ನು ಕಾಪಾಡಿಕೊಳ್ಳೋದು, ಈ ದೇಶದ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳೋದು ಅನ್ನೋದನ್ನ ನಮ್ಮ ಸಮಾಜಕ್ಕೆ ಅರ್ಥ ಮಾಡಿಸಬೇಕಾಗಿದೆ. ತುಂಬಾ ಸಲ ಯೋಚನೆ ಮಾಡ್ತೇವೆ ಇಲ್ಲೆಲ್ಲ ಸಮಸ್ಯೆ ಎಲ್ಲಿದೆ ಅಂತ. ನಾವು ಈ ಹಿಂದೆ ಟಿಪ್ಪುವಿನ ಸರ್ಕಾರವೂ ಇತ್ತು, 2-3-4 ವರ್ಷದ ಹಿಂದೆ ಟಿಪ್ಪುವಿನ ಸರ್ಕಾರ ಇದ್ದಾಗಲೂ ಕೂಡ ನಾವು ದೇವಸ್ಥಾನ ರಕ್ಷಣೆ ಮಾಡೋದಕ್ಕೆ ಇಷ್ಟೇ ಒದ್ದಾಡ್ತಾ ಇದ್ವಿ. ಅದು ನಮ್ಗೆ ಆಶ್ಚರ್ಯ ಆಗುತ್ತೆ, ಈ ಹಿಂದೂಗಳಿಗೆ ಬೆಂಬಲ ಕೊಡ್ತಕ್ಕಂಥ ಸರ್ಕಾರವಾಗಿದೆ. ಈಗ ಬಂದ್ರೇನೋ ಹಿಂದೂಗಳು ಹೋರಾಟ ಮಾಡುವ ದುರ್ಗತಿಗೆ ಬಂದಿರಲ್ಲ, ಇದು ನಮಗೆ ನಾಚಿಕೆ ಸಂಗತಿ. ನಿಮಗೆ ಬೇಕಾಗಿರೋ ಬಿಜೆಪಿ ಗವರ್ಮೆಂಟ್ ಇದೆ, ನಿಮ್ ಬಿಜೆಪಿ ಗವರ್ಮೆಂಟ್ ಗೋಹತ್ಯೆ ವಿಷಯದ ಕಾರಣ ತಂದ್ಬಿಟ್ಟು ಈಗ ನಿಮ್ದೇ ಸರ್ಕಾರ ಇರ್ಬೇಕಾದ್ರೆ ದೇವಸ್ಥಾನ ಧ್ವಂಸ ಮಾಡ್ತಾ ಇದ್ದಾರೆ, ಇನ್ನು ನೀವು ಹೋರಾಟ ಮಾಡಿದ್ದಿಲ್ಲ ಬಿಡಿ ಅಂತ. ಅದು ತುಂಬಾ ಜನರಿಗೆ ನಾವು ಹೇಳಬೇಕಾಗಿದೆ. ಹಿಂದೂ ಕಾರ್ಯಕರ್ತರು ಅಂದ್ರೆ ಹಿಂದೂ ಸಂಘಟನೆಗಳು ನಾವು ಬಿಜೆಪಿ ಹೇಳಲ್ಲ. ಹಿಂದೂ ಕಾರ್ಯಕರ್ತರು ಕಾಂಗ್ರೆಸ್ ಅಧಿಕಾರದಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಹಿಂದುತ್ವ ಧಕ್ಕೆ ಬರುತ್ತೆ ಅನ್ನೋದಾದ್ರೆ ಖಂಡಿತ ಮಾಡ್ತೇವೆ. ಅದಕ್ಕೆ ಸಾಕ್ಷಾತ್ ನರೇಂದ್ರ ಮೋದಿ ಇಳಿದುಕೊಂಡು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ ಅಂದ್ರೂ ಕೂಡ ದೇವಸ್ಥಾನ ಧ್ವಂಸ ಆಗುತ್ತೆ ಅಂದ್ರೆ ನಾವು ನರೇಂದ್ರ ಮೋದಿ ಅವರಿಗೆ ಮಾಡ್ತೇವೆ. ಇನ್ನು ನಮ್ಮ ಬೊಮ್ಮಾಯಿಯವರ ವಿಷಯ ಅಲ್ಲವೇ ಅಲ್ಲ. ಈ ಸಂಗತಿಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀರಾ? ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಹಿಂದೂ ಸಂಘಟನೆಗಳು ಮಾತ್ರ ರಾಜವಂಶವಾಗಿ ಏನು ಪ್ರತಿಭಟನೆ ಮಾಡುವಂತ ಶಕ್ತಿ ಉಳಿಸ್ಕೊಂಡಿದ್ದೇವೆ. ಯಾಕೆ ಕೇಳಿದ್ರೆ ನಮ್ಮಲ್ಲಿರುವ ಕಾರ್ಯಕರ್ತ ಯಾರು ಕೂಡ ಬಿರಿಯಾನಿ ಆಸೆಗೆ ರಾಜಕೀಯ ಸಮಾವೇಶ ಹೋದವರಲ್ಲ, ಪಿಂಕ್ ರೋಡಿ ಆಸೆಗೆ ಓಟ್ ಹಾಕೋದಲ್ಲ. ನಮ್ಮ ಕಾರ್ಯಕರ್ತ ಓಟ್ ಹಾಕುವಾಗ ಕೇಸರಿ ಶಾಲಾ ಓಟ್ ಹಾಕಿದ್ದಾನೆ, ಬಿಜೆಪಿ ಶಾಲಾ ಓಟ್ ಹಾಕಿಲ್ಲ. ನಮ್ಮ ಕಾರ್ಯಕರ್ತ ಹಿಂದುತ್ವ ರಕ್ಷಣೆಗೋಸ್ಕರ ಓಟ್ ಹಾಕಿದ್ದಾನೆ ಹೊರತು ಯಾರು ಜಾತ್ಯತೀತರಿಗೆ ಬಟ್ಟೆ ಹಿಡಿಬೇಕು ಅಂತ ಓಟ್ ಹಾಕಿಲ್ಲ. ಹಾಗಾಗಿ ಇವತ್ತು ನಾವು ಎದುರುಪಿಸ್ಕೊಂಡು ಹೇಳ್ತೇವೆ ನಮ್ಮ ದೇವಸ್ಥಾನಗಳನ್ನು ಮತ್ತೆ ಅಲ್ಲೇ ಕಟ್ಟಿಕೊಳ್ಳಿ ಅಂತ. ಯಾಕಂದ್ರೆ ಗೊತ್ತಾ, ಹಿಂದೂ ಸಮಾಜಕ್ಕೆ ದೇವಸ್ಥಾನ ಕಟ್ಟಕ್ಕಾಗತ್ತಿಲ್ಲ ಅಂತಲ್ಲ, ಮಸೀದಿ ಇದ್ದರೆ ದೇವಸ್ಥಾನ ಕಟ್ತಾ ಇರೋದು ನಾವು. ದೇವಸ್ಥಾನ ಇದ್ದ ದೇವಸ್ಥಾನ ಕಟ್ಟೋದು ಕಷ್ಟ ಅಲ್ಲ. ಹಾಗೆ ಕೆಳಗಿದ್ದವರಿಂದಲೇ ದೇವಸ್ಥಾನವನ್ನು ಮತ್ತೆ ನಿರ್ಮಾಣ ಮಾಡೋದ್ರ ಮುಖಾಂತರ ಮುಂದೊಮ್ಮೆ ಯಾವತ್ತೂ ಕೂಡ ಯಾವನ್ನ ನಾನು ದೇವಸ್ಥಾನ ಮುಟ್ಟೋದನ್ನ ಕನಸಲ್ಲೂ ಮಾಡೋದಕ್ಕೆ ಹೋಗ್ಬಾರ್ದು. ಅವ್ನು ಯಾವುದೇ ಅಧಿಕಾರಿ ಆಗಿರಲಿ, ಯಾವುದೇ ಸಚಿವರಾಗಿರಲಿ, ಯಾವುದೇ ಮುಖ್ಯಮಂತ್ರಿಗಳಾಗಿರಲಿ, ಕನಸಲ್ಲೂ ಹಿಂದೂಗಳ ದೇವಸ್ಥಾನವನ್ನು ನಿಂತುವ ಧೈರ್ಯ ಮಾಡಬಾರ್ದು. ಆ ಉದ್ದೇಶ ಅವ್ರ ಕೈಲೇ ಇರಬೇಕು ಅಂತ ನಾವು ಮಾಡಿರೋದು. ಇದು ಹಿಂದೂಗಳ ಅಸ್ಮಿತೆಯ ಪ್ರಶ್ನೆ. ನಮಗೆ ಬೇಕಾಗಿರೋದು ಅಸ್ಮಿತೆ ಅಂತಂದ್ರೆ ಹಿಂದೂಗಳ ನಂಬಿಕೆ ಮಾತ್ರ ಅಲ್ಲ, ಇದ್ರ ಜೊತೆ ನಮ್ಮ ಸಂಸ್ಕೃತಿ ಇದೆ, ಇದ್ರ ಜೊತೆ ನಮ್ಮ ಆರ್ಥಿಕತೆ ಇದೆ, ಇದ್ರ ಜೊತೆ ಸಮಸ್ತ ಹಿಂದೂ ಸಮಾಜದ ಭಾವನೆಗಳಿದೆ. ಆ ಭಾವನೆಗಳಿಗೆ ಬೆರೆಕೊಂಡು ಹಿಂದೂ. ಹಾಗಾಗಿ
ಪರಿಸ್ಥಿತಿಯನ್ನು ಹಿಂದೂಗಳು ತಂದುಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಹಿಂದೂ ಸಮಾಜವನ್ನ ಮಾನಸಿಕವಾಗಿ ಮತಾಂತರ ಮಾಡುವ ಪ್ರಯತ್ನ ಮಾಡಲಾಗ್ತಾ ಇದೆ. ನಾವು ಮತಾಂತರ ಅಂತಂದಾಗ ಇದೊಂದು ರೀತಿ ತಪ್ಪಿ ಆಗಿದ್ದ ಹಾಗೆ ಬೇರೆ ರೀತಿಯ ಮತಾಂತರಗಳಿದೆ. ಒಂದು ಭಾಗದ ಜನ ತಪ್ಪಿ ಮತಾಂತರ ಮಾಡ್ತಾರೆ, ಇನ್ನೊಂದು ಭಾಗದ ಜನ ಕೇಕಿನ ತುಂಡು ತೋರಿಸಿ ಮತಾಂತರ ಮಾಡ್ತಾರೆ. ನಮ್ಮ ತಪ್ಪಿ ಮತಾಂತರ ಮಾಡುವವರ ಎದುರಿಗೆ ಎದೆಗೊಂಡು ಬದಲಾವಣೆಗಳಿದೆ. ಅದು ಕೇಕಿನ ತುಂಡು ಒಂದು ಗ್ಲಾಸ್ ವೈನ್ ತೋರಿಸಿ ಮತಾಂತರ ಮಾಡ್ತಾರಲ್ಲ, ಇವರು ತುಂಬಾ ಡೇಂಜರಸ್. ಕೆಲವೊಂದು ಸ್ಲೋ ಪಾಯಿಸನ್ ಅಂತ ಕರೀತಾರೆ. ನಿದ್ದೆ ಶಿವ ಈ ಭಾಗದಲ್ಲಿ ಬಹಳ ಜಾಸ್ತಿ ಅವರ ಸಂಖ್ಯೆ. ಬಹಳ ಭಾಗಗಳಿಂದ ಈ ಭಾಗದ ಕ್ರಿಶ್ಚಿಯನ್ ಸಮುದಾಯದವರು ನಮ್ಮ ಜೊತೆ ಬದುಕೊಂಡು ಬಂದಿದ್ದಾರೆ. ನಮ್ಮ ಕ್ರಿಶ್ಚಿಯನ್ರಿಗೆ ವಿರೋಧ ಇಲ್ಲ. ತುಂಬಾ ಜನ ಕೇಳ್ತಾರೆ ಮತಾಂತರದ ಬಗ್ಗೆ ಇದು ಮಾಡ್ತೀರಿ ಅಂದ್ರೆ ಈ ಕ್ರಿಶ್ಚಿಯನ್ನರ ವಿರೋಧಿಗಳ ಅಂತ. ನಾವು ಕ್ರಿಶ್ಚಿಯನ್ನರ ವಿರೋಧಿಗಳಲ್ಲ, ನಾವು ಯೇಸುವಿನ ವಿರೋಧಿಗಳಲ್ಲ. ಆದ್ರೆ ಯೇಸುವಿನ ಹೆಸರಿನಲ್ಲಿ ನಮ್ಮ ಸಮಾಜವನ್ನ ಮತಾಂತರ ಮಾಡ್ತಾ ನೀರೊಳಗೆ ಮುಳುಗಿದ್ರೆ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಅಲ್ಲ, ಅಂತ ಮಿಷನರಿಗಳ ವಿರೋಧಿಗಳು ನಾವು. ನನಗೆ ಕಾರ್ಯಕ್ರಮದ ಶಿವರಾತ್ರ ಒಂದು ಸಿದ್ಧಿವಿನಾಯಕ ದೇವಸ್ಥಾನ ನೋಡಿದೆ. ಆ ಸಿದ್ಧಿವಿನಾಯಕ ದೇವಸ್ಥಾನವನ್ನ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ಜೋಫ್ರೇನ್ ಅಂತ ಒಬ್ಬ ವ್ಯಕ್ತಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಇದು. ತೀರಾ ಒಂದೆರಡು ವರ್ಷಗಳಿಂದ ಬಹಳ ಸುದ್ದಿಯಾಗಿತ್ತು. ಇಲ್ಲೇ ಶಿವರಾತ್ರ ಒಂದು ಮಹಾಲಿಂಗೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಪೂಜೆ ಮಾಡೋದಕ್ಕೋಸ್ಕರ ವಿದೇಶದಲ್ಲಿದ್ದಂತ ಒಬ್ಬ ಕ್ರಿಶ್ಚಿಯನ್ ವ್ಯಕ್ತಿ ವಿದೇಶದ ಕೆಲಸದಲ್ಲಿದ್ದು ಊರಿಗೆ ಬಂದ ಮಹಾಲಿಂಗೇಶ್ವರ ಸೇವೆ ಮಾಡೋದ್ರಲ್ಲಿ ನಿರತನಾಗಿದ್ದಾನೆ. ಈ ರೀತಿಯ ಸಾಕಷ್ಟು ಪ್ರಕರಣಗಳು ನಮ್ಮ ನಡುವೆ ನಡೆಯುತ್ತೆ. ನಮ್ಮಲ್ಲಿ ಹಿಂದೆ ಇರ್ತಕ್ಕಂಥ ದುರ್ಗಾಪರಮೇಶ್ವರಿ ದೇವಸ್ಥಾನದ ವಾರ್ಷಿಕ ಮಹೋತ್ಸವಕ್ಕೆ ಕ್ರಿಶ್ಚಿಯನ್ ಸಮುದಾಯದ ಜನ ಏನಿದ್ದಾರೆ ಅವರು ಹೊರೆ ಕಾಣಿಕೆ ಕೊಡ್ತಾರೆ. ನಾವು ಪ್ರೀತಿಯಿಂದ ಸ್ವೀಕರಿಸ್ತೇವೆ, ನಮಗೆ ಅದರ ಅಬ್ಜೆಕ್ಷನ್ ಇಲ್ಲ. ಯಾಕೆಂತ ಕೇಳಿದ್ರೆ ಕ್ರಿಶ್ಚಿಯನ್ನರನ್ನ ನಾವು ಬೇರೆ ದೇಶದವರು ಅಂತ ಯಾವತ್ತೂ ನೋಡಿಲ್ಲ. ಅವ್ರು ನಮ್ಮ ದೇಶದವರೇ ಅಂತ ನಾವು ನೋಡಿದ್ದೇವೆ. ಎಲ್ಲಿವರೆಗೂ ನೀವು ನಮ್ಮ ಸಂಪ್ರದಾಯಗಳನ್ನ ಗೌರವಿಸ್ತೀರಿ, ಎಲ್ಲಿವರೆಗೂ ನೀವು ನಮ್ಮ ನಂಬಿಕೆಗಳನ್ನ ಆರಾಧಿಸ್ತೀರಿ, ಅಲ್ಲಿವರೆಗೂ ನೀವು ನಮ್ಮೊಂದಿಗೆ ಅಣ್ಣ ತಮ್ಮಂದರ ಜೊತೆ ಬದುಕ್ತಾ ಇರಬಹುದು. ಆದ್ರೆ ಯಾವತ್ತು ನೀವು ನಮ್ಮ ನಂಬಿಕೆಗಳ ಜೊತೆ ಬದುಕದ ಹಾಗೆ ಮಾಡ್ತಾ 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 ಸ್ಲೋ ಪಾಯ್ಸನ್ಗಳ ರೀತಿಯಲ್ಲಿ ಮತಾಂತರ ಮಾಡೋದಕ್ಕೆ ಹೇಳ್ತೀರಿ, ಅವತ್ತು ನಾವು ನಮ್ಮ ನಿಜವಾದ ಮುಖವನ್ನು ತೋರಿಸ್ಬೇಕಾಗತ್ತೆ. ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಜನರಿಗೆ ಕ್ರಿಶ್ಚಿಯನ್ ತುಂಬಾ ಪಾಪ ಅವರೇನು ಮಾಡೋದಿಲ್ಲ ಅನ್ನೋ ಮನಸ್ಸಿಗೆ ಇದೆ. ನಿಜವಾಗ್ಲೂ ಅವರು ಈಗಾಗಲೇ ಸಾಕಷ್ಟು ಮಂದಿ ಕೃಷಿಕರು ಕ್ರಿಶ್ಚಿಯನ್ ಸಮುದಾಯಗಳಿಗೆ ಅವ್ರು ಯಾವಾಗ ನಾವು ತೊಂದರೆ ಕೊಟ್ಟಿಲ್ಲ. ಆದ್ರೆ ಅವ್ರು ಬೇಕಾದವರು ಬದುಕ್ತಿದ್ದಾರೆ, ನಾವು ಯಾವತ್ತೂ ಅವರನ್ನು ಪ್ರಶ್ನೆ ಮಾಡಿಲ್ಲ. ಆದ್ರೆ ಅವರ ಜೊತೆಗೆ ಬರುವ ಕೆಲವು ಮಿಷನರಿಗಳಿದಾರಲ್ಲ, ಇವರ ಉದ್ದೇಶವೇ ನಮ್ಮನ್ನು ಮತಾಂತರ ಮಾಡೋದು. ಹಾಗಾಗಿ ನಾವು ಅದನ್ನು ವಿರೋಧ ಮಾಡ್ತೇವೆ. ತೀರಾ ಮೊನ್ನೆ 2020ರಲ್ಲಿ ಮೊಟ್ಟ ಮೊದಲ ಬಾರಿ ಕೊರೋನಾ ಬಂತು. ಕೊರೋನಾ ಬಂದಾಗ ಇಡೀ ಜಗತ್ತು ತಪ್ಪಾಯ್ತು. ಎಲ್ಲರೂ ಭಾಗವಹಿಸಿ ಬದುಕಿದ್ರು. ಊಟಕ್ಕೆ ಇಲ್ಲದೆ ಹೋದ್ರು ಕೂಡ ಬದುಕಿ ಜೀವ ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಯಿಂದ ತುಂಬಾ ಜನ ಇದ್ರು. ಆದ್ರೆ ಕೊರೋನಾ ಬಂದಿದ್ದು ಎಲ್ಲರಿಗೂ ಸಂಕಟ ಆಗಿತ್ತು. ಒಬ್ರು ಮಾತ್ರ ಖುಷಿಯಾಗಿತ್ತು. ಯಾರಿಗೆ ಅಂತ ಕೇಳಿದ್ರೆ ಮತಾಂತರ ಮಾಡೋ ಕ್ರಿಶ್ಚಿಯನ್ ಮಿಷನರಿಗಳಿಗೆ. ಕಳೆದ ವರ್ಷ ಒಂದು ರಿಪೋರ್ಟ್ ಮಾಡುತ್ತೆ ಒಂದು ಪತ್ರಿಕಾ ಸಂಸ್ಥೆ. ಆ ರಿಪೋರ್ಟ್ ನಲ್ಲಿ ಹೇಳುತ್ತೆ 2020ರಲ್ಲಿ ಕೊರೋನಾ ಲಾಕ್ಡೌನ್ ಮಾಡಿದ ಬಳಿಕ ಸುಮಾರು 50,000 ಹಳ್ಳಿಗಳನ್ನ ಮಿಷನರಿಗಳು ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡು 25% ಹಳ್ಳಿಗಳನ್ನ ಮತಾಂತರ ಮಾಡಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಚರ್ಚುಗಳನ್ನ ಕಟ್ಟಿದ್ದಾರೆ. ಲಾಕ್ಡೌನ್ ಕಟ್ಟಿರ್ತಕ್ಕಂಥ ಚರ್ಚುಗಳಿದು. ಇದನ್ನ ನಾವು ನ್ಯೂಸ್ನಲ್ಲಿ ನಾವು ಹೇಳ್ತಿರೋದಿಲ್ಲ, ಪತ್ರಿಕೆಗಳು ಕೊಟ್ಟಿರ್ತಕ್ಕಂಥ ವರದಿಗಳಿದು. ಅಂದ್ರೆ ಸತ್ತ ಹೆಣದ ಮೇಲೂ ತಮ್ಮ ಕೆಲಸವನ್ನು ಮಾಡ್ಕೊಳ್ತಕ್ಕಂಥ ಕ್ರೂರಿಗಳು ಯಾರಾದ್ರೂ ಇದ್ರೆ ಈ ಮಿಷನರಿಗಳು, ಇವರಿಗೆ ಹೆಣ್ಣ ಬಿಡೋದಿಲ್ಲ. ಹಿಂದೂ ಹೆಣ್ಣ ಇದ್ರೆ ಅದಕ್ಕೊಂದು ಕ್ರಾಸ್ ಹಾಕಿಬಿಟ್ಟು ಹೇಗೆ ಇವ್ರು ತಗೊಂಡು ಶಿವರಲ್ಲಿ ಎದ್ದು ಬೂದಿ ಬಿಡ್ತಾರೆ ಅಂತ ಮಾನಸಿಕತೆಯ ವಿರುದ್ಧ ನಾವು ಸಾಧಿಸಬೇಕಾಗಿದೆ. ನಮ್ಮಲ್ಲಿ ನಾನು ತುಂಬಾ ಸಲ ಸಂತ ಆಗೋದಿದೆ. ಬಹಳ ಜನ ಬೈಕೊಂಡು ಬರ್ತಾರೆ, ತುಂಬಾ ಜನ ನೀವು ನಡ್ಕೊಳ್ತಾ ಇರ್ಬೋದು. ಆದ್ರೆ ಹೇಳ್ತೇನೆ, ನಮ್ಮ ತುಂಬಾ ಜನ ಹಿಂದೂಗಳಿದ್ದಾರೆ. ಸಂಜೆ ಆದ್ರೆ ಮನೆಗೆ ದೀಪ ಹಚ್ಚೋದನ್ನ ನಾವು ಬಿಡ್ಸೋಕಿರೋದಿಲ್ಲ. ನಿಮ್ಮ ಧಾರಾವಾಹಿ ಅವರು ಬಸ್ಕೊಂಡಿರ್ತೇವೆ. ಅದು ಶಾಂತ ಮಾಡಿಕೊಂಡು ಯಾವ್ದೋ ಕ್ರಿಶ್ಚಿಯನ್ ದೇವಸ್ಥಾನ ಅಂತ ಕ್ಯಾಂಡಲ್ ಹಚ್ಚಿ ಬರ್ತೇವೆ. ಈ ಧರ್ಮಾಭಿಮಾನವನ್ನ ಕಳ್ಕೊಂಡಿರ್ತಕ್ಕಂಥ ಹಿಂದೂಗಳಿದಾರಲ್ಲ, ಈ ಹಿಂದೂಗಳನ್ನ ನಾವು ಜಾಗೃತರಾಗಬೇಕಾಗಿದೆ. ಎಲ್ಲಿಯವರೆಗೆ ನಮ್ಮ ಧರ್ಮದ ಕರ್ತವ್ಯಗಳನ್ನು ನಾವು ಪಾಲನೆ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಇನ್ನೊಬ್ಬರು ಬೈಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲು ಮನೆಯಲ್ಲಿರೋ ದೇವರಿಗೆ ತುಳಸಿ ಕಟ್ಟೆ ಸರಿ ದೀಪ ಇಲ್ಲ, ಆಮೇಲೆ ಇನ್ಯಾರ್ದು ಚರ್ಚಿಗೆ ಹೋಗಿ ಮೇಣದ ಬತ್ತಿ ಹಚ್ಚೋದು. ನಮ್ಮ ಅಕ್ಕಪಕ್ಕದ ಮನೆಗಳಲ್ಲೇ ಇಂಥವರಿದ್ದಾರೆ. ಇಂಥವರ ಜಾಗೃತಿ ಮಾಡ್ಬೇಕಾಗಿದೆ. ನಾನು ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ಕ್ರಿಶ್ಚಿಯನ್ ಮೇಲೆ ನನಗೇನು ಕೋಪ ಇಲ್ಲ. ಯಾಕಂದ್ರೆ ಅವ್ರು ನಮ್ಮವರೇ ಅನ್ನೋ ಭಾವ ನಮ್ಮ ಬಹಳ ಬಾರಿ ಇದೆ. ಯಾಕೆ ಕೇಳಿದ್ರೆ ಇಲ್ಲಿನ ಕರಾವಳಿ ಕ್ರಿಶ್ಚಿಯನ್ ಬಹಳ ಬಾರಿ ನಮಗೆ ವಸ್ತು ಅಂತ ಹೇಳ್ತೇವೆ, ಕುರಲ್ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ರೋಮನ್ ಕ್ಯಾಥೋಲಿಕರಲ್ಲಿ ಇದ್ದಿಲ್ಲ, ಅಥವಾ ಇಟಲಿಯಲ್ಲಿ ಎಲ್ಲೂ ಇರಲಿಲ್ಲ. ಬೇರೆ ಯಾವುದೇ ದೇಶದ ಕ್ರಿಶ್ಚಿಯನ್ ಇಲ್ಲದ ಆಚರಣೆಗಳನ್ನ ಇಲ್ಲಿನ ಕ್ರಿಶ್ಚಿಯನ್ ಆಚರಣೆ ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವರು
ಯಾಕೆ ಇವರು ನಮ್ಮನೆ ಹತ್ರ ಇರ್ತಕ್ಕಂಥ ನಾಗರಿಕರನ್ನು ಅಂತಾರೆ, ಯಾಕೆ ಇವರು ನಮ್ಗೆ ಊರಿನಲ್ಲಿರುವಂತ ದೇವರಿಗೆ ಹೊರೆಕಾಣಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅದರ DNA ನಲ್ಲೇ ಇದೆ. ನಾಳೆ ನಿಮ್ಮನೆ ಆಸುಪಾಸಿನಲ್ಲಿ ಯಾರಾದ್ರೂ ಕ್ರಿಶ್ಚಿಯನ್ ಮಿಷನರಿ ಮತಾಂತರ ಮಾಡೋದಕ್ಕೆ ಬಂದ್ರೆ ಅದು ತುಂಬಾ ಸ್ಪಷ್ಟವಾಗಿ ಹೇಳಿ, ನೀನು ಕ್ರಿಶ್ಚಿಯನ್ ಇರ್ಬಹುದು, ಅದು ನಿನ್ನ ಅಪ್ಪನ DNA ಇರೋದು ಇನ್ನೊಂದೇ ಅಂತ ಅನ್ನೋದನ್ನ ನಮ್ಮ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ಹೇಳುವಂತ ತಾಕತ್ತು ನಮ್ಮ ಒಳಗಡೆ ಬರುತ್ತೆ, ಅದನ್ನು ಹೇಳುವಂತ ಧೈರ್ಯ ನಮ್ಮ ಒಳಗೆ ಬರುತ್ತೆ, ಅವತ್ತು ನಾವು ಹಿಂದೂ ಸಮಾಜವನ್ನು ಜಾಗೃತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಗೆ ಆ ಕಲ್ಪನೆಗಳು ಸಾಕಾರ ಆಗ್ಬಿಟ್ಟಿದೆ. ನನ್ಗೆ ತುಂಬಾ ಆನಂದ ಆಗೋದು ಏನಂತ ಹೇಳಿದ್ರೆ, ಕ್ರಿಶ್ಚಿಯನ್ ಚರ್ಚ್ ಕಟ್ಟೋದಕ್ಕಲ್ಲ ನಮ್ಗೆ ಅಬ್ಜೆಕ್ಷನ್ ಇರೋದು, ಆದ್ರೆ ಹೇಳೋದು ಮಾತಾಡ್ತಾ ನೀವು ಬೇಕಾದ್ರೆ ಕೊಟ್ಟಿದ್ದೇವೆ, ಚರ್ಚ್ ಕಟ್ಕೊಳ್ಳಿ, ಮಸೀದಿ ಕಟ್ಕೊಳ್ಳಿ, ನಮ್ಗೆ ಅಬ್ಜೆಕ್ಷನ್ ಇಲ್ಲ ಅಂತ ನಾವು ಹೇಳ್ತೀವಿ. ಚರ್ಚ್ ಕಟ್ಕೊಳ್ಳಿ, ಅಬ್ಜೆಕ್ಷನ್ ಇಲ್ಲ ನಮ್ದು. ಅದು ಚರ್ಚ್ನ ನೀವು ಶಿಲುಬೆಯಲ್ಲೇ ಇದೆ, ಅದು ಬಿಟ್ಟು ಚರ್ಚಿನ ಕಡೆ ನಮ್ಮ ಪೂರ್ಣ ಕುಟುಂಬವನ್ನು ಇಡಬೇಡಿ, ಚರ್ಚಿನ ಎದುರು ನೀವು ನಮ್ಮ ಕೊಡಿಗಳನ್ನು ತಂದಿರಬೇಡಿ. ನಿಮ್ಮ ಧರ್ಮ ನೀವು ಪಾಲನೆ ಮಾಡ್ತೀರಿ ಅಂತ ಆದ್ರೆ ನಿಮ್ಮ ಮೂಲ ಧರ್ಮವನ್ನೇ ಪಾಲನೆ ಮಾಡಿ, ಅದನ್ನೇ ಕಲ್ಪನೆ ಮಾಡ್ತೀರಿ ನಮ್ಗೆ ಅರ್ಥ ಆಗೋದಿಲ್ಲ. ಇವರು ತೀರಾ ಕಾಲದಲ್ಲಿ ಕಳೆದ ವರ್ಷ 2020 ನವೆಂಬರ್ 1ಕ್ಕೆ ಒಂದು ದೊಡ್ಡ ಪ್ರಕರಣ ಆಯಿತು ಕರ್ನಾಟಕದಲ್ಲಿ. ಬೆಂಗಳೂರಿನ ಶಾಸಕಿ ಸೌಮ್ಯ ರೆಡ್ಡಿ ಅವರನ್ನ ಸ್ವಾಗತ ಕೋರಲು ಕಲ್ಲಿರ್ತಕ್ಕಂಥ ಕೃಷ್ಣನರು ಒಂದು ಬ್ಯಾನರ್ ಹಾಕ್ತಾರೆ. ಆ ಬ್ಯಾನರ್ ನಲ್ಲಿ ಏನ್ ಬಂದಿತ್ತು ಗೊತ್ತಾ? ಬಾರಿಸು ಕನ್ನಡ ಡಿಂಡಿ ಮಾವ, ಓ ಕರ್ನಾಟಕ ಹೃದಯ ಬೇಸು ಅಂತ. ಹೃದಯ ಶಿವಾಜಿ ಒಪ್ಕೊಳ್ಳಿಲ್ಲ, ಹೃದಯ ಏಸು ಅಂತ ತೀರಾ ವಂದನೆಗಳು ಮಾಡ್ತಾ ಇದ್ದಾರೆ. ನಮ್ಮ ವಿಷ್ಣು ಸಹಸ್ರನಾಮ ಇದ್ದಂಗೆ ಇವರು ಯೇಸು ಸಹಸ್ರನಾಮ ಪ್ರಾರಂಭ ಮಾಡಿದ್ದಾರೆ. ನಮ್ಮ ಲಲಿತ ಸಹಸ್ರನಾಮ ಇದ್ದಂಗೆ ಇವರು ಯೇಸು ಸಹಸ್ರನಾಮ ಪ್ರಾರಂಭ ಮಾಡಿದ್ದಾರೆ. ಇವರು ಎಷ್ಟು ಬೇರೆಯಿದ್ದಾರೆ ಅಂತಂದ್ರೆ, ಮುಂಚಿನ ದಿನ ಸಂಜೆ ನಾವು ನಮ್ಮೂರಲ್ಲಿರುವ ಮಾರಿ ಗುಡಿಗೆ ಹೋಗಿ ದೀಪ ಹಚ್ಚಿ ಬಂದಿರ್ತೇವೆ, ಮಾರಿಯಮ್ಮ ಕಾಪಾಡು ಅಂತ. ನಾವು ದೀಪ ಹಚ್ಚಿ ಬಂದ ಮಾರಿ ಗುಡಿಗೆ ಮರುದಿನ ಬೆಳಗ್ಗೆ ಆಗುವಷ್ಟರಲ್ಲಿ ಆ ಮಾರಿ ಗುಡಿಯ ಮೇಲೆ ಶಿಲೆ ಇಟ್ಟು ಅವರ ಮೇಲೆ ಗುಡಿ ಮಾಡಿಟ್ಟಿರ್ತಾರೆ. ಈ ಡೇಂಜರಸ್ ಗಿರಾಕಿಗಳ ಬಗ್ಗೆ ನಾವು ಜಾಗೃತರಾಗಬೇಕಿದೆ. ಗೊತ್ತಾಗಲಿಲ್ಲ ನಮಗೆ. ಮಂಗಳೂರಿನ ಹತ್ರ ನೀವು ಬೀಚ್ ರೋಡಿನ ಮುಂದೆ ಕೈಗೊಂಡ ಹತ್ರ ಹೋದ್ರೆ ಅಲ್ಲೊಂದು ಕುರುಪುಗುಡ್ಡೆ ಅಂತಿದೆ. ನಿಮ್ಗೆ ಗೊತ್ತಿಲ್ಲ, ಕುರುಸುಗುಡ್ಡೆ ಅಂತ ಕರೀತಾರೆ, ಕುರುಪುಗುಡ್ಡೆ ಅಂತ ಕರೀತಾರೆ. ಚಿಕ್ಕಮಗಳೂರಿನ ಹತ್ರ ಜೈಪುರಕ್ಕೆ ಹೋದ್ರೆ ಅಲ್ಲೊಂದು ಶಿಲುಬೆ ಬೆಟ್ಟ ಅಂತಿದೆ. ಈ ಶಿಲುಬೆ ಬೆಟ್ಟ, ಈ ಕುರುಸುಗುಡ್ಡೆಗಳೆಲ್ಲ ಏನ್ ಉಟ್ಕೊಂಡು ಅಂತ ಕೇಳಿದ್ರೆ, ಇಲ್ಲಿರ್ತಕ್ಕಂಥ ಕ್ರಿಶ್ಚಿಯನ್ನರುಗಳು ತಮ್ಮ ಹಬ್ಬದ ದಿನ ತಗೊಂಡೋಗಿ ಶಿಲುಬೆಗಳನ್ನ ಆ ಬೆಟ್ಟದ ಮೇಲೆ ನೆಟ್ಟು 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 ಅದನ್ನು ಸಂಪೂರ್ಣ ಮತಾಂತರ ಮಾಡಿದ್ದಾರೆ. ಅಂದ್ರೆ ಬರೀ ಮನುಷ್ಯರ ಮತಾಂತರ ಮಾಡ್ತಾ ಇಲ್ಲ, ಇವರು ಕೇವಲ ಮನುಷ್ಯರ ಮತಾಂತರ ಮಾಡ್ತಿಲ್ಲ, ಇಲ್ಲಿರ್ತಕ್ಕಂಥ ಜಾಗ, ಭೂಮಿ, ಬೆಟ್ಟ, ಗುಡ್ಡಗಳ ಮತಾಂತರ ಮಾಡ್ತಿದ್ದಾರೆ. ಅದರ ಪ್ರತಿಫಲವಾಗಿ ಜಗತ್ತಿನ ಅತಿದೊಡ್ಡ ಯೇಸುವಿನ ಮೂರ್ತಿ ಕರ್ನಾಟಕದ ಕನಕಪುರದಲ್ಲಿ ಪ್ರಾರಂಭ ಆಗಿತ್ತು. ನಮಗೆ ಗೊತ್ತೇ ಆಗಿಲ್ಲ. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಆರೋಗ್ಯದ ಆಯುರ್ವೇದಿಕ್ ಪದ್ಧತಿಯನ್ನು ಹೇಳೋದಿದೆ. ಈ ಸಕ್ಕರೆ ಮೈದಾ ಸ್ವೀಟ್ ಪಾಯ್ಸನ್ ಅಂತ